ಗಂಟೆ ಸ್ನಾನನೇ ಮಾಡಿಲ್ಲ. ಪ್ರೋಕ್ಷಣೆ ಮಾಡ್ಕೊಂಡಿದ್ವಿ. ಅದನ್ನು ಮಾಡಿಲ್ಲ. ಅದು ಮಾಡಿಲ್ಲ. ಇದು ಟ್ರಾವೆಲ್ ಬಾಕ್ಸ್. ಬೆಳಗ್ಗೆ 9 ಗಂಟೆ. ಎಲ್ಲರೂ ಬ್ರೇಕ್ಫಾಸ್ಟ್ ಆದ ನಂತರ ಮದುವೆ ನಡೆಯುವ ಜಾಗ ಊಟಿಗೆ ಹೊರಡಬೇಕು. ಮೈಸೂರಿನಿಂದ ಊಟಿಗೆ ತೆರಳುವಾಗ ಬಂಡೀಪುರ ಫಾರೆಸ್ಟ್ ಮುಖಾಂತರ ತೆರಳಬೇಕು. ದಾರಿ ಮಧ್ಯ ಕಾಡು ಪ್ರಾಣಿಗಳು ಕಾಣಸಿಗುತ್ತವೆ. ಸೂಚನೆ: ಎಲ್ಲಿಯೂ ಗಾಡಿಯನ್ನು ನಿಲ್ಲಿಸಬೇಡಿ. ಜಿಂಕೆ ಇದೆ ನೋಡಿ, ಜಿಂಕೆ ಇಲ್ಲಿ ಆನೆ ಬಂತು. ಆನೆ ಅಯ್ಯಪ್ಪ. ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆ. ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಸೊ ಫೈನಲಿ ನಮ್ಮ ದರ್ಶನ್ ಮದುವೆಗೆ ನಿನ್ನೆ ತುಂಬ ಹರಸಾಹಸಪಟ್ಟು ಬೆಂಗಳೂರಿಂದ ಊಟಿ ಬಿಟ್ಟು ಮುಂದಗಡೆ ಹೊನ್ನೂರವರೆಗೂ ಬಂದ್ವಿ. ಇಲ್ಲಿ ನೋಡಿದ್ರೆ ಗಡಗಡ ಬೆಂಗಳೂರವರೆಲ್ಲ ಬಂತು ಅಂದರೆ ಇಲ್ಲಿ ಈ ಸೀಸನ್ ಚೆನ್ನಾಗಿದೆ ವೆದರು. ಈ ಥರ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸ್ನಾನನೇ ಮಾಡಿಲ್ಲ. ಪ್ರೋಕ್ಷಣೆ ಮಾಡ್ಕೊಂಡಿದ್ವಿ. ಸ್ನಾನ ಅಷ್ಟೇ ಮಾಡಿರೋದು. ಅದನ್ನು ಮಾಡಿಲ್ಲ. ಅದು ಮಾಡಿಲ್ಲ. ಇಲ್ಲೊಬ್ಬ ಬರ್ತಾ ಇದೆ ನೋಡಿ, ಇವನೇ ನಾಗೇಂದ್ರ ಅಂತ. ಎಷ್ಟು ಗಂಟೆಗೆ ಮುಹೂರ್ತ? 9:30 ಇಂದ 10:00. ಗ್ರೂಪ್ ಕಡೆ ಬ್ಯಾಕ್ ಸೈಡ್ ವ್ಯೂ ನೋಡೋಣ. ತಲೆ ಬಗ್ಗೆ ಆಯ್ತಲ್ಲ, 2 ಬಗ್ಸಿ. ಹಾಂ, ಸ್ವಲ್ಪ ಬೆಂಡಾಗಿ ತಲೆ ಕರ್ಕೊಳ್ಳಿ ಸ್ವಲ್ಪ. నేను చెప్తాను ఇంకా కొన్ని జల్దీ వెళ్ళేసి ನೈಸ್. ಅಲರ್ಟ್ಸ್ ಸ್ವಲ್ಪ ಹಿಂಗೆ ಮಾಡ. ಏನಾಗುತ್ತೆ?
ಏನೋ ಇದು ಫಸ್ಟ್ ತಿನ್ನ 2 ಸೆಕೆಂಡ್ ವಿಡಿಯೋ ಆಗ್ತದೆ. ನನ್ನಿಂದ ಬನ್ನಿ ಮದುವೆಯ ಸಂಪ್ರದಾಯಗಳನ್ನು ಸರಿಯಾಗಿ ವೀಕ್ಷಿಸಿ, ನಿಮಗೆ ಅನುಕೂಲಕ್ಕೆ ಬರಬಹುದು. ಆ ಕಡೆ ಫೇಸ್ ಕಾಣಿಸ್ತಿಲ್ಲ. ಆ ಕಡೆ ಬಸ್ ಹತ್ರ ಹೆಂಗಿದೆ ನೋಡಿ, ಇಲ್ಲಿ ಅಕ್ಕಪಕ್ಕನೇ ಕಾಣಿಸ್ತಾ ಇಲ್ಲ. ಇಲ್ಲಿಯ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೆ ವೆಯ್ಟ್ ಮಾಡಿ. ಇದು ಟ್ರಾವೆಲ್ ಬಾಕ್ಸ್ ಆದೇಶ.